ತುಳುನಾಡ ಮಾಣಿಕ್ಯ ಎಂದೇ ಬಿರುದು ಪಡೆದಿರುವಂತಹ ತುಳು ಚಿತ್ರರಂಗದ ಹಾಸ್ಯ ನಟ ಅರವಿಂದ್ ಬೋಳಾರ್ ವಾಹನ ಅಪಘಾತಕ್ಕೀಡಾಗಿದೆ. ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಅವರ ವಾಹನ ಪಂಪ್ವೆಲ್ ಬಳಿ ಅಪಘಾತಕ್ಕೆ ಒಳಗಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಅವರನ್ನ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ತುಳುನಾಡ ಮಾಣಿಕ್ಯ ಅನ್ನುವಂತಹ ಹೆಸರು ಜೊತೆಗೆ ಬಿರುದು ಅರವಿಂದ್ ಬೋಳಾರ್ ಅವರು ನಿಜವಾಗ್ಲೂ ಕೂಡ ಬಹಳಷ್ಟು ಬೇಸರ ತರುವಂತಹ ವಿಚಾರ, ಆತಂಕ ತರುವಂತಹ ವಿಚಾರ. ಕಾಲಿಗೆ ಗಂಭೀರವಾಗಿರುವಂತಹ ಏಟು ಬಿದ್ದಿದೆ ಅನ್ನುವಂತಹ ಮಾಹಿತಿ ಬಂದಿದೆ. ನಾಳೆ ಬೆಳಿಗ್ಗೆ ಆಪರೇಷನ್ ಕೂಡ ನಡೆಯಲಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರುವಂಥದ್ದು. ಪಂಪ್ವೆಲ್ ಬಳಿಯಲ್ಲಿರುವಂತಹ ಮಸೀದಿ ಮುಂಭಾಗದಲ್ಲಿ ಬಸ್ ಅಡ್ಡ ಬಂದಂತಹ ಪರಿಣಾಮ ಬ್ರೇಕ್ ಹೊಡೆದಾಗ ಸಡನ್ ಆಗಿ ಈ ಒಂದು ದುರ್ಘಟನೆ ಸಂಭವಿಸಿರುವಂಥದ್ದು. ತುಳುನಾಡ ಮಾಣಿಕ್ಯ ಅರವಿಂದ್ ಬೋಳಾರ್ ಅವರ ವಾಹನ ಅಪಘಾತಕ್ಕೀಡಾಗಿರುವಂತಹ ಮಾಹಿತಿ ಬಂದಿರುವಂತಹ ಸಂದರ್ಭ. ನಾಳೆ ಬೆಳಿಗ್ಗೆ ಅವರಿಗೆ ಆಪರೇಷನ್ ನಡೀಲಿಕ್ಕಿದೆ. ಅವರ ಕಾಲಿಗೆ ಗಂಭೀರವಾಗಿರುವಂತಹ ಗಾಯಗಳಾಗಿವೆ. ಅರವಿಂದ್ ಬೋಳಾರ್ ಅವರು ಆದಷ್ಟು ಬೇಗ ಚೇತರಿಸಿಕೊಳ್ಳಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಒಂದು ಕೋರಿಕೆ.